ನೋಡಿ, ನಿನ್ನೆ ಒಬ್ಬರು 2-3 ದಿವಸದಿಂದ, ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅನುದಾನವನ್ನು ಏನು ತಂದಿದ್ದೇವೆ ಅದರ ಬಗ್ಗೆ ಒಂದು ಕೆಟ್ಟ ರೀತಿಯಲ್ಲಿ ಬಿಂಬಿಸುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಿಂಗನ್ನು ಹಾಕ್ತಾಯಿದ್ರು. ಅದಕ್ಕೆ ನಮ್ಮ ಪಕ್ಷದವರು ಅವರ ಕೆಲವು ಗ್ರೂಪಿನಗಳಿಗೆ ಇದು ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿದೆ. ಆನಂತರ ಅವರು ನಿರಂತರ ಪದ ರಿಪೀಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರು. ಸೊ ಒಬ್ಬರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಅವರಿಗೆ ಏನಾದರೂ ಬೇಕಿದ್ರೆ ನಾವು ಇಲ್ಲಿ ಕೊಡ್ಬೋದು. ನಾವೆಲ್ಲ ಮಾಹಿತಿಯನ್ನೆಲ್ಲ ಕೊಟ್ಟಿದ್ದೀವಿ, ಪೇಪರಲ್ಲೆಲ್ಲ ಬಂದಿದೆ, ಎಲ್ಲ ವಿಚಾರಗಳು ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಹಕ್ಕು ಅವರಿಗೆ ಇರ್ತದೆ, ಆದರೆ ಯಾರನ್ನು ಕೂಡ ದೂಷಿಸುವ ಹಕ್ಕು ಯಾರಿಗೂ ಇಲ್ಲ. ನನಗೆ ಇದರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಅಭಿಮಾನಿ ಬಳಗದವರು ಎಲ್ಲ ಸೇರಿಕೊಂಡು ಹೋಗಿ ನನಗೆ ಪೊಲೀಸ್ ಮಾಹಿತಿಯ ಪ್ರಕಾರ ಅಲ್ಲಿ ಯಾವುದೇ ಗಲಾಟೆಗಳು ನಡೆದಿಲ್ಲ. ಇವರು ಬ್ಯಾನರ್ಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಬ್ಯಾನರನ್ನು ತೋರಿಸಿ ಇಸಿಸು ಬಂದಿದೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆದರೆ ನಾನು ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ, ಯಾರ ಪಕ್ಷದವರು ಆಗಲಿ, ಯಾವುದೇ ಜನ ಆಗಲಿ ಕಾನೂನುಗಳನ್ನು ಕೈಗೆತ್ತಿಕೊಂಡ್ರೆ ಅವರ ಮೇಲೆ ಕೇಸು ದಾಖಲು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ. ಎರಡೂ ಕಡೆಯವರು ಕೇಸುಗಳನ್ನು ಕೊಟ್ಟಿದ್ದಾರೆ. ಕೇಸು ದಾಖಲಾಗಿದೆ. ಅದು ಪೊಲೀಸ್ ಎನ್ಕ್ವೈರಿ ಆಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕೇಸು ರಿಜಿಸ್ಟರ್ ಹಾಕುವಂಥ ಕೆಲಸಗಳು ಆಗ್ತದೆ. ಅದು ನಾನು ಸಾರ್ವಜನಿಕರ ಹತ್ರ ವಿನಂತಿ ಮಾಡಿಕೊಳ್ಳೋದು, ಯಾವುದೇ ಪಕ್ಷದವರಾಗಲಿ, ಯಾರೇ ಒಬ್ಬ ಜನಪ್ರತಿನಿಧಿ ಆಗಲಿ, ಅನಾವಶ್ಯಕವಾಗಿ ಒಬ್ಬರನ್ನು ಮನೆಯಲ್ಲಿ ಕೂತ್ಕೊಂಡು ಅವರ ಮೇಲೆ ಈ ರೀತಿ ಬೇಡವಾದ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನು ಮಾಡುವಂಥದ್ದು ಸರಿಯಲ್ಲ. ಯಾವುದೇ ವ್ಯಕ್ತಿ, ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂಥ ಯಾವುದೇ ವ್ಯಕ್ತಿಯಾಗಲಿ, ಯಾವ ಪಕ್ಷದವನಾಗಲಿ, ಯಾವನೊಬ್ಬನು ಮಾಹಿತಿಯನ್ನು ಇಲ್ಲದೆ ಒಬ್ಬರ ಬಗ್ಗೆ ಕೆಟ್ಟ ವಿಚಾರಗಳನ್ನು ಫೇಸ್ಬುಕ್ಕಲ್ಲಿ ಹಾಕುವಂಥದ್ದು ಸರಿಯಿಲ್ಲ. ಅದರ ಬಗ್ಗೆ ವಿಚಾರ ಮಾಡಿ ಹಾಕೋದು ಒಳ್ಳೆಯದು. ಈ ಸಂಸ್ಕೃತಿ ಯಾರಿಗೂ ಒಳ್ಳೆಯದಲ್ಲ. ಒಬ್ಬರಿಗೆ ಅನಾವಶ್ಯಕವಾಗಿ ನೋವು ತರುವಂಥ ಕೆಲಸಗಳನ್ನು ಮಾಡುವಂಥದ್ದು ಯಾರಿಗೂ ಒಳ್ಳೆಯದಲ್ಲ. ಆದರೆ ಕಾನೂನನ್ನು ಯಾರಿಗೂ ಕೈಗೆತ್ತಿಕೊಂಡ್ರೂ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತಾರೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.